ಆಡು ಪೆಲಕಾಯ್ದ ಮರ ಉಂಡು ಆಂಡ ಪೆಲಕಾಯ್ದ ಐಟಮ್ಸ್ ಮನ್ಪುನಾತ್ ಟೈಮ್ ಇಜ್ಜಿ ಕುಕ್ಕುದ ಮರ ಉಂಡು ಕುಕ್ಕಿಜ್ಜಿ ಆಂಡ ಪೆಲಕಾಯ್ದ ಕುಕ್ಕುದ ಗಮ್ಮತ್ ಐಟಮ್ ತಿನ್ನೋಡು ಬಂದು ಆಸೆ ಉಂಡ ಓಡೆ ಬರಡು ಗೊತ್ತುಂಡ ಬೆಳ್ತಂಗಡಿಯ SDM ಹಾಲ್ ಅಲ್ಲಿ ಸುದ್ದಿ ಅರಿವು ಕೇಂದ್ರ ಇವರ ಸಹಯೋಗದಲ್ಲಿ ಟೀಮ್ ಉಬರ್ ಇವರು ಪ್ರಸ್ತುತಪಡಿಸ್ತಾ ಇದ್ದಾರೆ ಕೃಷಿ ಮೇಳ, ಆಹಾರ ಮೇಳ, ಹಾಗೇನೆ ಹಲಸು ಮತ್ತೆ ಮಾವು ಮೇಳ. ಜಸ್ಟ್ ಇನ್ನು 2 ದಿನ ಬಾಕಿ ಇದೆ. ಶನಿವಾರ, ಆದಿತ್ಯವಾರ, ಸೋಮವಾರದವರೆಗೆ ನಿಮ್ಗೋಸ್ಕರ ಇಲ್ಲಿ ಭರ್ಜರಿಯಾಗಿ ಹಲಸು ಮಾವು ಮತ್ತು ಆಹಾರ ಮೇಳ ಆಗ್ತಾ ಇದೆ. ಬನ್ನಿ, ಒಳಗೆ ಏನಿದೆ ತೋರಿಸ್ತೀವಿ. ಜಸ್ಟ್ ನಮ್ಮ ಕ್ಯಾಮರಾವನ್ನ ಫಾಲೋ ಮಾಡಿ. ಜಸ್ಟ್ ಎಂಟ್ರಿ ಕೊಡ್ತಾ ನಿಮ್ಮನ್ನ ಸ್ವಾಗತ ಮಾಡೋದು ಯಾವುದು ಗೊತ್ತಾ? ಈ ತರ ಕೆಂಪು ಹಲಸು ನೋಡ್ತಾನೆ ಬಾಯಿ ನೀರು ಬರ್ತಾ ಇದೆ, ಸಖತ್ತಾಗಿದೆ. ನಾನಂತೂ ಟೇಸ್ಟ್ ನೋಡಿದೀನಿ, ನೀವು ಬಂದು ಪ್ರತಿಯೊಂದರ ಕೂಡ ಟೇಸ್ಟ್ ನೋಡ್ಬೇಕು. ಇನ್ನೊಂದೇನು ಗೊತ್ತಾ, ಬಂದರೆ ಎಲ್ಲರೂ ಕೂಡ ಫ್ರೀ ಆಗಿ ಒಂದು ಪೀಸ್ ಕೊಡ್ತಾರೆ ಟೇಸ್ಟ್ಗೋಸ್ಕರ. ನೋಡಿ, ವಾವ್, ಎಲ್ಲಿಂದ ಇದೆಲ್ಲ? ಆಂಧ್ರ ನರ್ಸರಿ, ಥೈಲ್ಯಾಂಡ್. ನರ್ಸರಿ, ಥೈಲ್ಯಾಂಡ್. ವಾವ್, ಅಲ್ಲಿಂದ ತರಿಸಿರೋದು ನೀವು? ಹೌದು. ಇದರ ಸ್ಪೆಷಾಲಿಟಿ ಏನು? ಇದು ಅಂದ್ರೆ ಕಲರು ಸ್ವೀಟ್ ಜಾಸ್ತಿ ಇರುತ್ತೆ, ಆದ್ರೆ ಒಳ್ಳೇದು ಇದು ತಿಂದ್ರೆಲ್ಲ ತಿಂದ್ರೆ ಒಳ್ಳೇದು, ದೇಹಕ್ಕೆ. ಸಿಕ್ಕಾಪಟ್ಟೆ ಸ್ವೀಟ್ ಇದೆ, ಇದು ತುಂಬಾ ಟೇಸ್ಟಿ ಇದು. ಥ್ಯಾಂಕ್ ಯು ಸೋ ಮಚ್. ಎಸ್, ಅವ್ರು ಹೇಳ್ದಾಗೇನೆ A1 ಜಾಕ್ ಫ್ರೂಟ್. ಎಸ್, ಫಸ್ಟ್ ಕ್ಲಾಸ್ ಜಾಕ್ ಫ್ರೂಟ್. ಇದು ಹೋಲ್ಸೇಲ್ ಮತ್ತೆ ರಿಟೇಲ್ ಇದೆ. ಆಂಧ್ರದ ಸ್ಪೆಷಲ್ ಜಾಕ್ ಫ್ರೂಟ್ ನಿಮ್ಗೋಸ್ಕರ ಇಲ್ಲಿ ವೆಲ್ಕಮ್ ಮಾಡ್ತಾ ಇದೆ. ಸೊ ಬನ್ನಿ, ಸ್ವೀಟ್ ಆಗಿರೋದ ಹಲಸಿನನ್ನ ಟೇಸ್ಟ್ ಮಾಡಿ. ಅದೇ ರೀತಿಯಾಗಿ ತಾಜಾ ತಾಜಾ ರ್ಯಾಂಬೂಟನ್ ಹಣ್ಣು ಕೆಂಪು ಕೆಂಪಾಗಿ ಹೊಳಿತಾ ಇದೆ. ನೋಡ್ದಾಗಲೇ ತಗೋಬೇಕು ಅಂತ ಅನಿಸ್ತಾ ಇದೆ. ಆಕ್ಚುಲಿ ಅಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿರುವಂತಹ ರ್ಯಾಂಬೂಟನ್ ಇದೆ. ಇನ್ನು ನೇರಳೆ ಹಣ್ಣು, ಬಹಳ ಹೆಲ್ದಿ ಆಗಿರುವಂತಹ ಟೇಸ್ಟಿ ಆಗಿರುವಂತಹ ನೇರಳೆ ಹಣ್ಣು. ನಾವು ಪಕ್ಕ ಮಂಗಳೂರು ಎಂಕಲ್ ಪಕ್ಕ ಲೋಕಲ್ ಕುಡ್ಲದಾಕಲ್ಲ. ಓಕೆ ಸರ್, ಮುಲ್ಪ ಪೂರ ಸ್ಪೆಷಲ್ ಅದು ರ್ಯಾಂಬುಟನ್ ದೀತರ ನಿಕ್ಲು ನೇರಳೆ ಮೂಜಿ ಮೂಜಿ ವೆರೈಟಿ ಉಂಡು. ದಾದ ಸರ್ ಸ್ಪೆಷಾಲಿಟಿ ಇತ್ತ? ಆಕ್ಚುಲಿ ನೇರಳೆ ಇತ್ತು ನಮ್ಮ ಕುಡ್ಲದ ಲೋಕಲ್ ಇಂಚಿನ ತಿಕ್ಕೊಂಡು ಆಲ್ಮೋಸ್ಟ್ ಫಿನಿಶ್ ಆಯ್ತು, ಸೀಸನ್ ಮುಗಿದಂಡೆ. ಇಂದಿತ್ತು ನಮ್ಮ ಚಿಕ್ಕಬಳ್ಳಾಪುರದ ಬರ್ಪದ ಈ ನೇರಳೆ ಪರ್ದು ಐಟ್ ರೆಡ್ ಟೈಪ್ ಉಂಟು, ಒಂಜಿ ಜಂಬೋ ಟೈಪ್ ಬರ್ಕೊಂಡು ಬೊಕೊಂಜಿ ಗುಂಡು ಟೈಪ್ ನಮ್ಮ ಈ ಟೈಪ್ ಇನ್ನೊಂದು ಸ್ವೀಟ್, ಇನ್ನೊಂಚೂರು ಪುಳಿ ಅಂಡಲ್ಲ. ಜನಕ್ಕೆಲ್ಲ ನೇತ ಹೆಲ್ತ್ ಬೆನಿಫಿಟ್ಸ್ ಗೊತ್ತಿತ್ತು ತೆರೀದು ನೇನು ಕೊನಪೇರು ಎಂಕಲ್ ಪರ್ 200 kg ಪರ್ ಮಾರೋದಿಲ್ಲ. ರಂಬೂಟನ್ kg 250 ಲೆಕ್ಕ ಮಾರೋದಿಲ್ಲ. ಹೆಡ್ ರೆಸ್ಪಾನ್ಸ್ ಉಂಟು ಎಂಕಲ್ ಮಿಸ್ಟರ್ ರಾಕೇಶ್ ಆರ್ಗನೈಸರ್ ಅರ್ನ ಸಹಕಾರ ಎಂಕಲ್ ತಂದು 3 ಜನ ಮೇಳ ಅರ್ನ ನೆಟ್ ಅತ್ಯುತ್ತಮವಾದ ಯಶಸ್ವಿಯಾದ ನಡತೊಂದುಂಟು. ಬೆಳ್ತಂಗಡಿದ ಫಸ್ಟ್ ಮೇಳ ಎಂಚ ಉಂಡು? ಸೂಪರ್ ಸೂಪರ್ ಉಂಡೆ. ಒಂದು ಕಡೆ ಹಲಸಿನ ಹಣ್ಣಿನ ಸ್ಮೆಲ್, ಇನ್ನೊಂದು ಕಡೆ ಮಾವಿನ ಪರಿಮಳ. ನೋಡ್ದಾಗಲೇ ಟೆಂಪ್ಟ್ ಆಗುವಂತದ್ದು. ನೋಡ್ತಾ ಇರಬಹುದು, ಬಹಳ ವೆರೈಟಿ ಮಾವಿನ ಹಣ್ಣಿದೆ. ಸೊ ಇದ್ರ ಬಗ್ಗೆ ಮಾತಾಡ್ಸೋಣ. ಸರ್, ಒಲ್ಪಡ್ದು ಬೈದಾರ ಸರ್ ಇದು? ಎಂಕಲ್ ಉಪ್ಪಿನಂಗಡಿ ಹಿಡಿದು ಬೈದ. ಓಕೆ, ಟೀಮ್ ಉಬ್ಬಾರ್ ಬಂಡೆ ಎಂಕಲ್ ಒಂಜಿ ತಂಡ. ಓಕೆ, ಸೊ ನಮ್ ಬೆಳ್ತಂಗಡಿ ಫಸ್ಟ್ ಟೈಮ್ ನಿಕ್ಲು ಈ ಒಂಜಿ ಮೇಳ ಆರ್ಗನೈಸ್ ಮಂತಂದುಲ್ಲಾರ. ಜನಕ್ಲು ಮುಲ್ಪ ಬಾರಿ ಎಡ್ಡೆ ಜನ ಬತ್ತದ ಪೂರಕ ಸಪೋರ್ಟ್ ಮನ್ಪುನ ಅಂಚಿನಕುಲು. ಸೊ ನಿಕ್ಲಾಗ ಎಂಚ ಅನ್ಸ ಇಡೆ ಬತ್ತದ? ಇದೇ ಬರ್ತದೆ ಎಂಚ ಅನ್ಸಂಡು ಜನಕ್ಲ ರೆಸ್ಪಾನ್ಸ್ ಎಂಚ ಉಂಟು? ತೊಂದ್ರೆ ಎಡ್ಡೆ ರೆಸ್ಪಾನ್ಸ್ ಉಂಡು. ಇನಿ ಆರಂಭ ಇನ್ನು ಆರಂಭ. ಓಕೆ, ಮುಲ್ಪ ಕುಕ್ಕು ಬೇತೆ ಬೇತೆ ನಮ್ಮದ ಕುಕ್ಕು ಉಂಡು, ಊಪುರ ಕುಕ್ಕು ಉಂಡು. ದಾದ ಸ್ಪೆಷಾಲಿಟಿ ಆಯ್ತಾ? ಕಾಳಪ್ಪಾಡಿ ಉಂಡು, ಬಾರಿ ಸೀಪೆ ಉಂಡು, ಬೊಕ್ಕ ಅಂಚನೆ ಸಕ್ಕರೆ ಕುಟ್ಲಿ, ಬೊಕ್ಕ ಲೋಕಲ್ ನೀಲಮ್, ಮಲ್ಲಿಕಾ. ಸ್ಪೆಷಲ್ ಆದ್ರೆ ಅದು ಕೇಸರ್ ಕುಕ್ಕುಂಡು, ಬೊಕ್ಕ ಸಿಂಧೂರ, ಬೊಕ್ಕ ಅಂಚನೆ ಅಮರ್ಪಲ್ಲಿ ಅಂಚ 7 ನಮೂನೆ ವೆರೈಟಿದ ಕುಕ್ಕುಂಡು. ಸೊ ಬೆಳ್ತಂಗಡಿ ಭರ್ಜರಿ ಆಫರ್ ಕೊರೊಂದುಂಡಾರ? ಓಕೆ, ಅಕ್ಲೆಗ್ ರೀಸನೇಬಲ್ ಕಮ್ಮಿ ರೇಟೆಡ್ ಕುಕ್ಕು ಕೊರೊಂದುಲ್ಲ ಎಂಕಲ್. ಓಕೆ ಸರ್, ಥ್ಯಾಂಕ್ ಯು ಸರ್. ಇಲ್ಲಿ ಕೇವಲ ಹಣ್ಣುಗಳ ಮಾರಾಟ ಮಾತ್ರ ಅಲ್ಲ, ಸ್ವಂತ ತಯಾರಿಕೆಯ ಮಿಲಾವು ಕತ್ತಿ ಕೂಡ ಸಿಗುತ್ತೆ. ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಇಲ್ಲಿಯ ಕತ್ತಿ ಹಾಗೂ ತೋಂಟ್ರೆ ಚೂರಿ ಕೂಡ ಇಲ್ಲಿ ಸಿಗುತ್ತೆ. ಇನ್ನು ಹೊಸದಾಗಿ ಬಂದಿರುವಂತಹ ಕಬ್ಬಿಣದ ಬಾಣಲೆ ಕೂಡ ಸಿಗುವಂತದ್ದು. ಸೊ ಯಾರೆಲ್ಲ ಇಲ್ಲಿ ಬರ್ತಿರೋ ಅವರೆಲ್ಲ ಭರ್ಜರಿಯಾಗಿ ಶಾಪಿಂಗ್ ಅನ್ನ ಇಲ್ಲಿ ಮಾಡಬಹುದು. ಇನ್ನೊಂದೇನು ಗೊತ್ತಾ, ನೀವೆಲ್ಲ ಖುಷಿ ಪಡುವಂತಹ ಜಾಕ್ ಫ್ರೂಟ್ ಐಸ್ ಕ್ರೀಮ್ ಕೂಡ ಇದೆ. ನೋಡ್ಬೋದು ಆ ಸ್ಟಾಲ್ ಅನ್ನ. ಇಲ್ಲಿ ಫ್ಲೇವರ್ಸ್ ಆ ಒಂದು ಕಂಪನಿಯ ಸಖತ್ತಾಗಿರುವಂತಹ
ಎಲ್ಲ ವೆರೈಟಿ ಆಫ್ ಐಸ್ ಕ್ರೀಮ್ಸ್ ಇರುತ್ತೆ. ಮುಖ್ಯವಾಗಿ ಜಾಕ್ ಫ್ರೂಟ್ ಐಸ್ ಕ್ರೀಮ್ ಇಲ್ಲಿ ಸ್ಪೆಷಲ್ ಆಗಿ ಬರುವಂತವ್ರನ್ನ ಆಕರ್ಷಿಸ್ತಾ ಇದೆ. ಅಲ್ಲಿ ರೇಟ್ ಕೂಡ ಹಾಕಿದ್ದಾರೆ. ಸರ್, ಇಲ್ಲಿ ಹೆಸರೇ ಫ್ಲೇವರ್ಸ್ ದ್ಯಾಟ್ ಟೆಂಪ್ಟ್ ಅಂತ ಇದೆ. ನಿಜ ಕೂಡ ಟೆಂಪ್ಟ್ ಆಗುವಂತ ಫ್ಲೇವರ್ಸ್ ಇಲ್ಲಿದೆ. ಆ ಸ್ಮೆಲ್ ಅಲ್ಲೇ ಗೊತ್ತಾಗ್ತಿದೆ. ಸೊ ಇಲ್ಲಿ ಏನೆಲ್ಲ ವೆರೈಟಿ ಆಫ್ ಐಸ್ ಕ್ರೀಮ್ಸ್ ಇದೆ ಸರ್? ಮೇಡಮ್, ನಮ್ದು ಬಂದ್ಬಿಟ್ಟು ಒಂದು ಜಾಕ್ ಫ್ರೂಟ್ ಐಸ್ ಕ್ರೀಮ್, ಕ್ಯಾರಮಲೈಸ್ ಮತ್ತು ಕ್ಯಾರಮಲೈಸ್ಡ್ ಪೈನಾಪಲ್ ಅಂತ ಉಂಟು. ಇನ್ನೊಂದು DBC ಡೆತ್ ಬೈ ಚಾಕ್ಲೇಟ್, ಅದು ಫಾಸ್ಟ್ ಮೂವ್ಮೆಂಟ್. ಈ ಜಾತ್ರೆಯಲ್ಲೆಲ್ಲ ಅದೇ ಜಾಸ್ತಿ ಮೂವ್ಮೆಂಟ್. ಮತ್ತೆ ಸ್ಯಾಂಡಿನಟ್ಸ್, ಇನ್ನು ಹಾರ್ಲಿಕ್ಸ್, ಬಿಸ್ಕಾಫ್ ಉಂಟು, ಹೊಸ ಫ್ಲೇವರ್ ಬಿಸ್ಕಾಫ್ ಅಂತ. ಹಾಗೆ ಮತ್ತೆ ಐಸ್ ಕ್ರೀಮ್ ಶೇಕ್ಸ್ ಉಂಟು. ಮತ್ತೆ ಆಸ್ ಯೂಶುವಲ್ ಇದೆ ಗಡ್ಬಡು, ಕೋನು, ಚೊಕೋಬಾರ, ಆ ತರ ಎಲ್ಲ ಐಟಮ್ ಉಂಟು. ಸೊ ಬಂದಂತವರು ತುಂಬಾ ಇಷ್ಟಪಟ್ಟು ತಗೊಳ್ಳುವಂತ ಮೇನ್ ಐಸ್ ಕ್ರೀಮ್ ಇಲ್ಲಿ ಯಾವುದು? ತುಂಬಾ ಡಿಮಾಂಡ್ ಇರುವಂತ ಐಸ್ ಕ್ರೀಮ್ ಡಿಮ್ಯಾಂಡ್ ಅದೇ ಹಲಸ್ ಅಂತ ಹೇಳಿದ್ರೆ ಜಾಕ್ ಫ್ರೂಟ್ ಅದೇ ಜಾಸ್ತಿ ಹೋಗುತ್ತೆ. ಮತ್ತೆ ಅದೇ ಡೆತ್ ಬೈ ಚಾಕ್ಲೇಟ್. ಓವರ್ ಆಲ್ ಅಲ್ಲಿ ನಮ್ಗೆ ಡೆತ್ ಬೈ ಚಾಕ್ಲೇಟ್ ಹೈಯೆಸ್ಟ್ ಮೂವ್ಮೆಂಟ್ ಕೊಡೋ ಐಸ್ ಕ್ರೀಮ್. ಹೌದು. ಮತ್ತೆ ಶೇಕ್ಸ್ ಒಳ್ಳೆ ಹೋಗುತ್ತೆ, ತೊಂದರೆ ಇಲ್ಲ. ಇನ್ನು ನೀವು ಯಾವುದೇ ಫಂಕ್ಷನ್ ಹೋದ್ರು ಕೂಡ ವೆಲ್ಕಮ್ ಡ್ರಿಂಕ್ ಆಗಿ ಸೋಡಾ ಶರ್ಬತ್ ಇರುತ್ತೆ. ಅದು ಕೂಡ ಇಲ್ಲಿದೆ, ನೋಡ್ತಾ ಇರಬಹುದು. ಸೋಡಾ ಶರ್ಬತ್ ಕೂಡ ನಿಮ್ಗೆ ವೆಲ್ಕಮ್ ಡ್ರಿಂಕ್ ಕೊಡಕ್ಕೆ ಇಲ್ಲಿ ಸಜ್ಜಾಗಿ ನಿಂತಿರುವಂತದ್ದು. ಜೊತೆಗೆ ಸ್ವೀಟ್ ಕಾರ್ನ್ ಕೂಡ ಇದೆ. ಬರುವಂತ ಮಕ್ಕಳು ನನಗೆ ಅದು ಬೇಕು ಇದು ಬೇಕು ಅಂತ ಕೇಳಿದ್ರೆ ನೀವು ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ, ಎಲ್ಲವನ್ನ ಕೊಡಿಸ್ಬೇಕು. ಅಂತಹ ಒಳ್ಳೆ ಒಳ್ಳೆ ಐಟಮ್ಸ್ ಇಲ್ಲಿ ಸಿಗ್ತಾ ಇದೆ. ಇನ್ನು ಬಂಟ್ವಾಳದವರ ನೇತ್ರಾವತಿ ನರ್ಸರಿಯವರ ಭರ್ಜರಿಯಾಗಿರುವಂತಹ ಬೇರೆ ಬೇರೆ ವೆರೈಟಿ ಆಫ್ ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು, ಜೊತೆಗೆ ರ್ಯಾಂಬುಟನ್ ಆಗಿರ್ಬೋದು, ಲಿಚ್ಚಿ, ಈ ತರ ಎಲ್ಲ ವೆರೈಟಿ ಆಫ್ ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು ಎಲ್ಲವನ್ನು ಕೂಡ ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಸೊ ಆಗ್ಲೇ ಹೇಳ್ದೆ, ಇದು ಕೇವಲ ಆಹಾರ ಮೇಳ, ಹಲಸು ಮೇಳ ಅಲ್ಲ, ಇದು ಕೃಷಿ ಮೇಳ ಕೂಡ ಹೌದು. ಕೃಷಿಗೆ ಸಂಬಂಧಪಟ್ಟ ಎಲ್ಲಾ ವಸ್ತುಗಳು ಕೂಡ ಈ ಮೇಳದಲ್ಲಿ ಇದೆ. ಇಷ್ಟೊತ್ತು ನೀವು ನೋಡಿರುವಂತದ್ದು ಜಸ್ಟ್ ಹಾಲ್ ನ ಹೊರಗಡೆ. ಈಗ ನಾವು ಒಳಗೆ ಎಂಟ್ರಿ ಕೊಟ್ಟಿದ್ದೀವಿ. ಇಲ್ಲಿ ಅಂತೂ ಸಖತ್ತಾಗಿದೆ. ಎಲ್ಲವೂ ಕೂಡ ಒಂದೇ ಸ್ಥಳದಲ್ಲಿ ಸಿಗ್ತಾ ಇದೆ. ಇಲ್ಲಿ ಆರಂಭದಲ್ಲಿ ಒಂದು ಮಿನ್ ಶಕ್ತಿ ಅಂತ ಪ್ರಾಡಕ್ಟ್ ಕಾಣಿಸ್ತಾ ಇದೆ. ಅದು ಏನು ಅಂತ ಕೇಳೋಣ, ಬನ್ನಿ ಸರ್, ಬನ್ನಿ ಸರ್. ನಿಮ್ಮ ಹೆಸರು? ಆದರ್ಶ್ ಭಟ್ ಅಂತ. ಎಲ್ಲಿಂದ ಬಂದಿದ್ದೀರಾ ಸರ್? ಪುತ್ತೂರು. ಪುತ್ತೂರು. Okay. ಏನ್ ಸರ್ ಇದು ಮಿನ್ ಶಕ್ತಿ? ಇದು ಸ್ಪೆಷಾಲಿಟಿ ಏನ್ ಸರ್? ಇದು ನಮ್ಮ ರೈತರಿಗಿರುವಂತ ಒಂದು ಉತ್ತಮ ಇದು ಸುಣ್ಣದ ಹರಳು ಅಂತೀವಿ ಇದಕ್ಕೆ. ಇದು ಮಣ್ಣಿನ pH ಲೆವೆಲ್ ಅನ್ನ ಜಾಸ್ತಿ ಮಾಡ್ತದೆ. ಇದರಲ್ಲಿ ಏನು ನಮ್ಮ ಮಿನ್ಶಕ್ತಿಯಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಇದರಲ್ಲಿ ನಿಮಗೆ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ 63% ಬರುತ್ತೆ. ಆಮೇಲೆ ಇದರಲ್ಲಿ ಬಂದು ಸಿಲಿಕಾ ಬಂದು 12% ಇರ್ತದೆ. ಸೊ ಏನಾಗುತ್ತೆ, ಈ ರೈತರಿಗೆ ಇದನ್ನ ಕೊಟ್ಟಾಗ ಅವರ ಮಣ್ಣು ಹುಳಿ ಬರುದು ಅಂತ ಹೇಳ್ತೇವೆ. ಈಗ ಗಿಡದ ಸರ್ಕಲ್, ಆ ಸರ್ಕಲ್ ಹುಳಿ ಬರುವುದನ್ನ ಕಂಟ್ರೋಲ್ ಮಾಡಿ ಬೇರಿನ ಮತ್ತೆ ಗಿಡದ ಬೆಳವಣಿಗೆಗೆ ಮತ್ತೆ ಆ ಗಿಡದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡಲಿಕ್ಕೆ ತುಂಬಾ ಉಪಕಾರ ಆಗ್ತದೆ. ವರ್ಷಕ್ಕೆ 2 ಬಾರಿ ಇದನ್ನ ಅಪ್ಲೈ ಮಾಡೋದ್ರಿಂದ ಅವರಿಗೆ ತುಂಬಾ ಬೆನಿಫಿಟ್ ಇದೆ. ಇದು ನ್ಯಾಚುರಲ್ ಪ್ರಾಡಕ್ಟ್. ಆಮೇಲೆ ಇದರಲ್ಲಿ ಯಾವ್ದು ಕೆಮಿಕಲ್ ಮಿಕ್ಸ್ ಆಗಿರುವುದಿಲ್ಲ. ಇವರ ಒಂದು ಸ್ಟಾಲ್ ಅಲ್ಲಿ ಮೆಂತೆ ಮದ್ದು, ಆಮೇಲೆ ಕಷಾಯದ ಹುಡಿ, ಬೇರೆ ಬೇರೆ ನೋವಿನ ಔಷಧಿ, ನೋವಿನ ಎಣ್ಣೆ ಎಲ್ಲವೂ ಕೂಡ ಸಿಗುತ್ತೆ. ಅದೇನ್ ಸರ್? ಚಿಕನ್ ಸುಕ್ಕ. ಸೊ ಇನ್ನು ಮನೆಯಲ್ಲಿ ಚಿಕನ್ ಸುಕ್ಕಕ್ಕೆ ಟೆನ್ಷನ್ ಬೇಡ, ಇಲ್ಲಿ ಬನ್ನಿ. ಚಿಕನ್ ಸುಕ್ಕ ಹೋಮ್ ಮೇಡ್ ಪೌಡರ್ ತಗೊಂಡು ಹೋಗಿ ಮನೆಯಲ್ಲಿ ಭರ್ಜರಿಯಾಗಿರುವಂತಹ ಬಿಸಿ ಬಿಸಿಯಾಗಿರುವಂತಹ ಚಿಕನ್ ಸುಕ್ಕ ಮಾಡಿ ಸವೀರಿ ಅಂತ ಹೇಳ್ಬೋದು. ಇನ್ನು ಇಲ್ಲೊಂದು ಕೇರಳದವರ ಶಾಪ್ ಇದೆ. ಇಲ್ಲಿ ಸ್ಪೆಷಲ್ ಆಗಿ ಜಾಕ್ ವರ್ಲ್ಡ್ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ, ಫಾರ್ಮ್ ಜಗ್ಗರಿ ಅಂತ. ಸೊ ಹಲಸಿನ ಹಣ್ಣಿನ ಬೆಲ್ಲದ ಅಚ್ಚು ಇದೆ. ಅಷ್ಟು ಮಾತ್ರ ಅಲ್ಲ, ನಿಮ್ಗೆ ನೋಡ್ಬೋದು ಹಲಸಿನ ಹಣ್ಣಿನ ಚಿಪ್ಸ್ ಇದೆ. ಸೊ ಚೆನ್ನಾಗಿ ನೀವು ಸಂಜೆ ಚಹಾ ಕುಡಿತಾ, ಅದು ಕೂಡ ಮಳೆ ಟೈಮಲ್ಲಿ ಚಹಾ ಕುಡಿತಾ ಇದನ್ನು ಸವಿಬಹುದು ಇದನ್ನು ಕೂಡ. ಅದೇ ರೀತಿಯಾಗಿ ಈಗ ಗಂಟಲು ನೋವು, ಶೀತ, ಕೆಮ್ಮು ಇರುತ್ತೆ ಅಂಥವರಿಗೋಸ್ಕರ ಪರಂಗಿ ಹಣ್ಣಿನ ಕಲ್ಲು ಸಕ್ಕರೆ ಇದು ತಿಂದ್ರೆ ನಿಜಕ್ಕೂ ಕೂಡ ಈ ಗಂಟಲಿನ ಯಾವುದೇ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಎಲ್ಲಾ ರೀತಿಯ ಹಲಸಿನ ಹಣ್ಣಿನ, ಪರಂಗಿ ಹಣ್ಣಿನ ಎಲ್ಲ ವೆರೈಟಿ ಆಫ್ ಐಟಮ್ಸ್ ಈ ಒಂದು ಸ್ಟಾಲ್ ಅಲ್ಲಿ ಇದೆ. ಇನ್ನು ನಿಮ್ಗೆ ಕ್ಯಾಲಿಕಟ್ ಕೇರಳ ಹಲ್ವಾ ತಿನ್ಬೇಕಾ? ಅದಕ್ಕೆ ಅಲ್ಲಿಗೆ ಹೋಗ್ಬೇಕಾಗಿಲ್ಲ. ನೀವು ನೇರವಾಗಿ ಬೆಳ್ತಂಗಡಿಯ SDM ಹಾಲ್ಗೆ ಬಂದ್ರೆ ಸಾಕು. ಇಲ್ಲಿ ನಿಮ್ಗೋಸ್ಕರ ಕೇರಳದ ಹಲ್ವಾ ಕೂಡ ಸ್ವಾಗತ ಮಾಡ್ತಾ ಇದೆ. ವೆರೈಟಿ ಆಗಿರುವಂತಹ ಎಲ್ಲಾ ಫ್ಲೇವರ್ಸ್ ನ ಹಲ್ವಾ ನಿಮ್ಗೋಸ್ಕರ ಇಲ್ಲಿ ಕಾಯ್ತಾ ಇದೆ. ಇನ್ನು 20 ರೂಪಾಯಿ ಯಾವುದೇ ತಗೊಂಡ್ರು 20 ರೂಪಾಯಿ. ಎಲ್ಲ ಐಟಮ್ಸ್ ಮನೆಗೆ ಬೇಕಾಗಿರುವಂತಹ ಅಥವಾ ಅಲಂಕಾರಿಕ ವಸ್ತುಗಳು ಎಲ್ಲವೂ ಕೂಡ 20 ರೂಪಾಯಿಗೆ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ. ಸೊ ಅಂತಹ ಸ್ಟಾಲ್ ಅನ್ನು ಕೂಡ ಈ ಒಂದು ಮೇಳದಲ್ಲಿ ಹಾಕಿದ್ದಾರೆ. ಇನ್ನು ಕ್ಯೂಟ್ ಆಗಿರುವಂತಹ ಡಾಲ್ಸ್ ಇದೆ. ಜಸ್ಟ್ 100 ರೂಪೀಸ್ ಮಾತ್ರ. ಮಕ್ಕಳಿಗೆ ಇದು ಭರ್ಜರಿ ಆಫರ್ ಅಂತ ಹೇಳ್ಬೋದು. ಎಲ್ಲಾ ಟೈಪ್ ಆಫ್ ಡಾಲ್ಸ್ ಇದೆ, ಟಾಯ್ಸ್ ಇದೆ, ಎಲ್ಲವೂ ಕೂಡ 100 ರೂಪಾಯಿ ಮಾತ್ರ. ಇಲ್ಲಡು ಉಪ್ಪುಡು ಪರ್ಚಲ್ ಮನ್ಪುಡು ಬಂದ ಆಸೆ ಉಂಡ ಇಡಬಲೆ ಡಬ್ಬಡು ಉಪ್ಪುಡು ಪಾಡ್ದಿತ್ತನ ಪೆಲಕಾಯ್ದ ಪಚ್ಚಿಲ್ಲ ಉಂಡು ಬಲೆ ವಿಸಿಟ್ ಮನ್ಪೇಣಿಗೆ ಏತಬೋಡು ಆತ ಪೂರ ಗೆತ್ತೊಂದು ಪೋಲಿ. ಇನ್ನು ಗರ್ಲ್ಸ್ ನಿಮ್ಗೋಸ್ಕರ ಇಲ್ಲಿ ಕುರ್ತೀಸ್ ಇದೆ. ಎಲ್ಲವೂ ಕೂಡ ಆಫರ್ ರೇಟ್ ಇರುವಂತದ್ದು. ಕುರ್ತೀಸ್ ಆಗಿರ್ಬೋದು, ನೈಟ್ ವೇರ್ ಪ್ಯಾಂಟ್ ಆಗಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ಆಫರ್ ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಸರ್ ಇದು ಎಂತ ಗೊತ್ತಾ ಮೇಡಮ್, ಇದು ಬಾಡಿ ಮಸಾಜ್. ಇದು ಕೈ ನೋವಿಗೆ, ಕಾಲ್ ನೋವಿಗೆ,
ಬೆನ್ನು ನೋವಿಗೆ, ಸೊಂಟ ನೋವಿಗೆ, ಕುತ್ತಿಗೆ ನೋವಿಗೆ, ಗಂಟು ನೋವಿಗೆಲ್ಲ ಆಗ್ತದೆ. ಇದೆ ಅಂದ್ರೆ 1 ಗಂಟೆ ಚಾರ್ಜ್ ಮಾಡಿದ್ರೆ ಇಡೀ ಒಂದು ದಿವಸ ರನ್ ಮಾಡ್ಬೋದು. ಇದರಲ್ಲಿ ಸಟ್ಟು ಬರ್ತದೆ, ಇದು ಕೈಗೆ ಕಾಲಿಗೆ ಮಾತ್ರ ನೋಡಿ. ನೆಕ್ಸ್ಟ್ ಇದು ತಲೆನೋವಿಗೆ ಫೇಸ್ ಮಸಾಜ್ ಮಾಡ್ಬೋದು. ಮತ್ತೆ ಹೊಟ್ಟೆ ಎಲ್ಲ ಸ್ವಲ್ಪ ದಪ್ಪ ಇರ್ತದೆ ಅವ್ರಿಗೆಲ್ಲ ಈ ತರದ್ ಆಗ್ತದೆ ಪ್ರಾಡಕ್ಟ್. ಕೊಬ್ಬು ಕರಗುತ್ತದೆ, ಯಾಕಂದ್ರೆ ನೀರು ಇರ್ತದಲ್ಲ ಅದರಲ್ಲಿ. ಅದು ದಿವಸಕ್ಕೆ 2 ಗಂಟೆ ಮಾಡ್ಬೇಕು, ಒಂದು ಬೆಳಗ್ಗೆ ಒಂದು ಸಂಜೆ, 1 ಗಂಟೆ. ಅದ್ರ ನೆಕ್ಸ್ಟ್ ನೋಡಿ, ಇದು ಬೆನ್ನು ನೋವು ಮತ್ತೆ ಡಿಸ್ಕ್ ಪ್ರಾಬ್ಲಮ್ ಎಲ್ಲ ಜಾಸ್ತಿ ಇರ್ತದೆ ಅವ್ರಿಗೆಲ್ಲ ಬೆನ್ನು ನೋವಿಗೆಲ್ಲ ಇದಾಗ್ತದೆ ಮೇಡಮ್ ಇದು. ಆಯ್ತು, ನೆಕ್ಸ್ಟ್ ನೋಡಿ, ಇದು ನೋಡಿ ಕೈದ ಅಂಗೈಗೆ, ಕಾಲ್ದು ಪಾದಕ್ಕೆ, ಅಂದ್ರೆ ಕಾಲಿಗೆ ಏನಕ್ಕೆ ಗೊತ್ತಾ, ಕೆಲವರಿಗೆ ನಡೆಯಕ್ಕಾಗಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ, ಕಾಲೆಲ್ಲ ನೋವುತ್ತದೆ, ಅದಕ್ಕೆಲ್ಲ ಈ ತರ ಪ್ರಾಡಕ್ಟ್ ಆಗ್ತದೆ. ಇದು ನಾವು ನೋಡಿ ಹೋಲ್ಸೇಲ್ ಆಗಿ ಕೊಡ್ತೀವಿ, ಬರ್ಬೋದು ಎಲ್ಲರೂ ಸಹ. ಒಂದು ಈ ಬೆಳ್ತಂಗಡಿಯಲ್ಲಿ ಒಂದು ಹಳಸು ಮೇಳ ಇದೆ, ಎಲ್ಲರೂ ಈ ಗ್ರಾಮಸ್ಥರು ಬರ್ಬೇಕಂತ ತಮ್ಮ ಎಲ್ಲರ ಹತ್ರ ಇನ್ನೊಂದು ಕೇಳ್ಕೊಳ್ತಾ ಇದೀವಿ, ಬರ್ಲಿ. ನೋಡಿದ್ರಲ್ಲ, ಯಾರಿಗೆಲ್ಲ ಮೈಕೈ ನೋವು ತಲೆನೋವು ಇದೆಯೋ ಅವರು ಇಲ್ಲಿ ಬಂದಾಗ ಎಲ್ಲ ಒಂದು ಮೆಷಿನ್ ಇದೆ, ಮಸಾಜ್ ಮೆಷಿನ್, ಅದನ್ನ ನೀವು ಖರೀದಿ ಮಾಡಿದ್ರೆ ನಿಮ್ಮ ಎಲ್ಲ ನೋವು ಮಾಯವಾಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಈರುಳ್ಳಿ, ಟೊಮೊಟೊ, ಕ್ಯಾರೆಟ್ ಹೇಗೆ ಗೊತ್ತಾ, ಇಡೀ ಈರುಳ್ಳಿ ಹಾಕಿ ಇದರಲ್ಲಿ ಮತ್ತೆ ಕಟ್ ಮಾಡ್ತಾರೆ, ಸೊ ಕೆಲಸ ಈಸಿ ಆಗುತ್ತೆ. ಈಸಿ ಆಗ್ತದೆ. ಮತ್ತೆ ಇದರಲ್ಲಿ ಕರೆಂಟ್ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಕಚ್ಚಂಬರ್ ಮಾಡಿದ್ರೆ ಕಚ್ಚಂಬರ್ ಸದ್ ಮಾಡ್ಲಿಕ್ಕೆ ಆಗ್ತದೆ. ಯಾವ ತರ ಚಟ್ನಿ ಬೇಕಾದ್ರೆ ಚಟ್ನಿ ಮಾಡ್ಬೋದು ಇದರಲ್ಲಿ 2 ತರ ಕ್ವಾಲಿಟಿ ಬರ್ತದೆ ನಮ್ಮಲ್ಲಿ. ಮತ್ತೆ ಇನ್ನೊಂದು ಉಂಟು ನೋಡಿ, ಇದು ನೋಡಿ, ಇದು ಡೈನಿಂಗ್ ಫುಡ್ಸ್ ಇಡ್ಬೋದು, ಸ್ಪೂನ್ ಇಡ್ಬೋದು, ನೀರುಳ್ಳಿ ಟೊಮೊಟೊ ಇಡ್ಬೋದು, ಕಿಚನ್ ಸೌಟ್ ಇಡ್ಬೋದು, ಶೋಗೆ ಫುಲ್ ಇಡ್ಬೋದು ಸರ್. ಇದು ಯಾವ ತರ ಬೇಕಾದ್ರೆ ಅದ್ರ ಯೂಸ್ ಮಾಡ್ಬೋದು. ಮಲ್ಟಿ ಸರ್. ನೋಡಿ, ಕಾಲಿದ್ದು 200 rupees ಇದು ಸ್ಟೀಲ್ ಪ್ರಾಡಕ್ಟ್. ಇದು ನೋಡ್ಬೋದು, ಖುಷಿಯಿಂದ ಎಲ್ಲರೂ ಸಹ ಬನ್ನಿ, ನಮಗೂ ಖುಷಿ, ನಿಮಗೂ ಖುಷಿ ಆಗಲಿ. ಓಕೆ, ಥ್ಯಾಂಕ್ ಯು. ಇಲ್ಲಿ ಚಕ್ 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 ಅಂತ ವೆಜಿಟೇಬಲ್ ಕಟ್ ಮಾಡುವಂತ ಮೆಷಿನ್ಸ್ ಇದೆ, ಮಸಾಜ್ ಪ್ಯಾಕ್ ಇದೆ. ಸೊ ಎಲ್ಲವೂ ಕೂಡ ನಿಮ್ಗೆ ಅತಿ ಸುಲಭವಾಗಿ ಕೆಲಸ ಮಾಡೋಕೆ ಬೇಕಾಗಿರುವಂತ ಎಲ್ಲ ಸಾಮಗ್ರಿಗಳನ್ನು ಕೂಡ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೆ ಎಲ್ಲ ಆಲ್ ಟೈಮ್ ಫೇವರೇಟ್ ಅಂತ ಹೇಳಿದ್ರೆ ಇದು ಖಾದಿ ಐಟಮ್. ಇಲ್ಲಿ ಖಾದಿಯ ಬಟ್ಟೆ ಕೂಡ ಇದೆ. ಸರ್, ಮೇಡಮ್ ಹೇಳಿ, ಏನೇನು ಸಿಗುತ್ತೆ ಇಲ್ಲಿ? ಟಾಪ್ ಸಿಗುತ್ತೆ, ಶಾರ್ಟ್ ಕುರ್ತಿ, ಲಾಂಗ್ ಕುರ್ತಿ ಇದೆ, ಗೌನ್ಗಳಿದಾವೆ, ಬ್ಲೌಸಸ್ ಇದಾವೆ, ಮಕ್ಕಳ ಬಟ್ಟೆಗಳಿದೆ. ಯಾವ ತರ ಕ್ರೇಜ್ ಇದೆ ಮೇಡಮ್? ರೆಸ್ಪಾನ್ಸ್ ಚೆನ್ನಾಗಿದೆ ಮೇಡಮ್. ಅಂದ್ರೆ ಖಾದಿ ಎಷ್ಟು ಬೆಸ್ಟ್ ಅಂತೀರಿ ನೀವು? ಖಾದಿ ಬೆಸ್ಟ್ ಮೇಡಮ್, ಯಾಕಂದ್ರೆ ಇದು ಸಮ್ಮರ್ ವೇರಿಗೂ ಚೆನ್ನಾಗಿರುತ್ತೆ, ವಿಂಟರಿಗೂ ಚೆನ್ನಾಗಿರುತ್ತೆ, ರೈನ್ ಇದಕ್ಕೂ ಚೆನ್ನಾಗಿರುತ್ತೆ. ಅಂದ್ರೆ ಉಷ್ಣಾಂಶ ಬಿಸಿ ಅಂತ ಅನ್ಸುತ್ತಿಲ್ಲ, ಕೂಲ್ ಆಗಿರುತ್ತೆ. ಅಂದ್ರೆ ನಾವು ನೇರವಾಗಿ ಇದನ್ನ ಗ್ರಾಹಕರಿಂದ ತಗೊಂಡ್ಬಿಟ್ಟು ವ್ಯಾಪಾರಿಗಳಿಂದ ಅದನ್ನ ನಾವು ಮತ್ತೆ ಇದನ್ನ ನಮ್ದೇ ಇದ್ರಲ್ಲಿ ನಾವು ತಯಾರು ಮಾಡಿಸ್ತೇವೆ. ಹಾಗೆ ಇದು ಸ್ವದೇಶಿ ಐಟಮ್ ಚೆನ್ನಾಗಿರುತ್ತೆ ಮೇಡಮ್. ಸ್ವದೇಶಿ ಬಳಸಿ ಉಳಿಸಿ. ಹಾಗೇನೆ ಉದ್ದ ಕೂದಲು ಬೇಕಂತ ಆಸೆ ಇರೋರು ಇಲ್ಲಿ ಬರ್ಬೋದು. ಆದಿವಾಸಿ ಮಾರುತಿ ಹರ್ಬಲ್ ಹೇರ್ ಆಯಿಲ್ ಕೂಡ ಇಲ್ಲಿ ಇಟ್ಟಿದ್ದಾರೆ. ಸೊ ಯಾರಿಗೆಲ್ಲ ಅವ್ರ ತರ ಉದ್ದ ಕೂದಲು ಬೇಕು ಅಂತ ಆಸೆ ಇದೆಯೋ, ಆಲ್ಮೋಸ್ಟ್ ಎಲ್ಲರೂ ಕೂಡ ಜಾಹೀರಾತು ನೋಡಿರ್ತೀರಾ. ಸೊ ಅವರ ಸ್ಟಾಲ್ ಕೂಡ ಇಲ್ಲಿದೆ. ಇನ್ನು ಮನೆಯಲ್ಲಿ ಟೆರೆಸ್ ಗಾರ್ಡನಿಂಗ್ ಮಾಡ್ಬೇಕು, ತೋಟ ಮಾಡ್ಬೇಕು, ಬೇರೆ ಬೇರೆ ಹಣ್ಣಿನ ಗಿಡವನ್ನ, ತರಕಾರಿ ಗಿಡವನ್ನ ನೆಡ್ಬೇಕು ಅಂತ ಆಸೆ ಇರೋರು ಇಲ್ಲಿ ಬರ್ಬೋದು. ಎಲ್ಲಾ ಟೈಪ್ ಆಫ್ ತರಕಾರಿಯ ಅಂದ್ರೆ ಅಲಸಂಡೆ ಆಗಿರ್ಬೋದು, ಮುಳ್ಳು ಸೌತೆ ಆಗಿರ್ಬೋದು, ಊರ ನಾಟಿ ಬೆಂಡೆ ಆಗಿರ್ಬೋದು, ಎಲ್ಲ ತರಕಾರಿಯ ಬೀಜಗಳು ಇಲ್ಲಿ ಸಿಗ್ತಾ ಇದೆ. ಸೊ ನೀವು ತಗೊಂಡು ಹೋದ್ರೆ ಮನೆಯಲ್ಲಿ ಕೂಡ ಇದನ್ನ ಆರಾಮ್ಸೆ ಬೆಳೆಸಬಹುದು. ಇನ್ನು ಎಲ್ಲಾ ರೀತಿಯ ಫ್ಯಾನ್ಸಿ ಐಟಮ್ಸ್ ಇದೆ, ಬಳೆ ಆಗಿರ್ಬೋದು, ನೆಕ್ಲೆಸ್, ಆಮೇಲೆ ಬ್ರೇಸ್ಲೈಟ್ ಎಲ್ಲವೂ ಕೂಡ ಇದೆ. ಸೊ ಬರುವಂತವ್ರಿಗೆ ಹೊಟ್ಟೆ ತುಂಬಾ ತಿನ್ನೋದು ಮಾತ್ರ ಅಲ್ಲ, ಅದರ ಖರೀದಿ ಮಾಡಿ ಮನೆಗೆ ತಗೊಂಡು ಹೋದ್ರೆ ಕೂಡ ನಿಮ್ಮ ಮಕ್ಕಳಿಗೆ ಆಗಿರ್ಬೋದು, ನಿಮ್ಮ ಸ್ಟೂಡೆಂಟ್ಸ್ ಗಳಿಗೆ ಆಗಿರ್ಬೋದು, ಎಲ್ಲೂ ಕೂಡ ಖುಷಿ ಆಗುವಂತ ಎಲ್ಲ ಐಟಮ್ಸ್ ಇಲ್ಲಿ ಮಾರಾಟಕ್ಕೆ ಇರುವಂತದ್ದು ನೋಡ್ಬೋದು. ಇನ್ನು ಇಲ್ಲಿ ಬರುವಂತಹ ಮಕ್ಕಳು ಹಠ ಮಾಡ್ತಾ ಇದ್ದಾರೆ, ಅದು ಬೇಕು ಇದು ಬೇಕು ಅಂತ ಕಿರಿಸ್ತಾಡ್ತಿದ್ದ ಹೇಳಿದ್ರೆ ಇಲ್ಲಿ ಅವ್ರಿಗೋಸ್ಕರ ಆಟ ಆಡೋಕೆ ಟ್ರಾಂಪೋಲಿನ್ ಕೂಡ ಇದೆ. ಬರುವಂತ ಮಕ್ಕಳು ಇಲ್ಲಿ ಎಂಜಾಯ್ ಮಾಡಬಹುದು. ಸೊ ಒಳ್ಳೆಯ ವಾತಾವರಣ ಈ ಒಂದು ಆಹಾರ ಮೇಳ, ಹಲಸು ಮತ್ತೆ ಮಾವಿನ ಮೇಳದಲ್ಲಿ ಇಲ್ಲಿ ಆಯೋಜಕರು ಮಾಡಿರುವಂತದ್ದು ನೋಡಬಹುದು. ಮಕ್ಕಳಿಗೆ ಆಟ ಆಡುವಂತಹ ಎಲ್ಲ ವಸ್ತುಗಳು ಇದೆ. ಓಕೆ, ಆಗ್ಲೇ ಹೇಳ್ದೆ ಇದೊಂದು ಹಲಸು ಮೇಳ, ಮಾವು ಮೇಳ ಮತ್ತೆ ಆಹಾರ ಮೇಳ ಅಂತ. ಆಹಾರ ಮೇಳ ಅಂತ ಕೂಡಲೇ ಫಸ್ಟ್ ನಮಗೆ ತಲೆಗೆ ಹೋಗುವುದೇ ಹಾಗೆ ಹಲಸಿನ ಮೇಳ ಅಂತ ಹೇಳಿದ್ರೆ ಅಲ್ಲಿ ಒಂದು ಹೋಳಿಗೆ ಇದ್ದೇ ಇರುತ್ತೆ ಅಂತ. ಎಸ್ ಸರ್, ಈಗ ನೀವು ನೋಡ್ತಾ ಇದ್ದೀರಾ ಬಿಸಿ ಬಿಸಿಯಾಗಿ ರೆಡಿ ಆಗ್ತಾ ಇದೆ ಹಲಸಿನ ಹಣ್ಣಿನ ಹೋಳಿಗೆ. ಬಹಳ ಅಚ್ಚುಕಟ್ಟಾಗಿ, ಬಹಳ ಅಂದವಾಗಿ ಅವರು ಮಾಡ್ತಾ ಇದ್ದಾರೆ. ನೋಡಿದಾಗ್ಲೇ ಬಾಯಲ್ಲಿ ನೀರು ಉರಿತಾ ಇದೆ, ಅಷ್ಟು ಸ್ವೀಟ್ ಆಗಿರುವಂತಹ ಹೋಳಿಗೆ ಇದು. ಅದರ ಹೂರಣವನ್ನ ಹಾಕಿ ಹೋಳಿಗೆ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಆ ಒಂದು ಬಿಸಿ ಬಿಸಿಯಾಗಿರುವಂತಹ ಹೋಳಿಗೆ ರೆಡಿ ಆಗುತ್ತೆ. ಅದನ್ನ ನೀವು ಬಾಯಿಲಿ ಹಾಕಿ ಇಟ್ರೆ ವಾವ್, ಅದು ಹಾಗೆ ನೀರಾಗಿ ಹೋಗುತ್ತೆ. ಅಷ್ಟು ಅದ್ಭುತವಾಗಿರುವಂತಹ ಟೇಸ್ಟಿ ಆಗಿರುವಂತಹ ಸ್ವೀಟ್ ಹಲಸಿನ ಹೋಳಿಗೆ. ಅದಕ್ಕೆ ತುಪ್ಪ ಹಾಕಿ ಕೊಡ್ತಾರೆ. ವಾವ್, ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕು ಅಂತ ಅನ್ಸುತ್ತೆ, ಅಂತಹ ಟೇಸ್ಟ್ ಇರುವಂತಹ ಹಲಸಿನ ಹೋಳಿಗೆ. ಹಲಸಿನ ಬುಲ್ಕ ಇದೆ, ಬಿಸಿ ಬಿಸಿಯಾಗಿರುವಂತಹ ಹಲಸಿನ ಬುಲ್ಕ ಮಾಡಿ ಕೊಡ್ತಾರೆ, ರೆಡಿಯಾಗಿ ಮಾಡಿ ಕೊಡ್ತಾರೆ. ಇನ್ನು
ನೀವು ಚಿಕನ್ ಕಬಾಬ್, ಫಿಶ್ ಕಬಾಬ್ ಕೇಳಿದಿರಾ, ಇಲ್ಲಿ ಹಲಸಿನ ಕಬಾಬ್ ಕೂಡ ಇದೆ. ಸ್ವಲ್ಪ ಸ್ಪೈಸಿ ಆಗಿರುವಂತಹ ಕಬಾಬ್ ಸಖತ್ತಾಗಿದೆ, ತುಂಬಾ ಟೇಸ್ಟಿ ಆಗಿದೆ. ನಾನಂತೂ ಟೇಸ್ಟ್ ನೋಡಿದೀನಿ. ಇನ್ನು ಹಲಸಿನಕಾಯಿ ಹಪ್ಪಳ ಇದೆ, ಬಿಸಿ ಬಿಸಿಯಾಗಿ ನೀವು ಗಂಜಿಗೆ ಈ ಹಪ್ಪಳವನ್ನ ಕಾಯಿಸಿ ತಿನ್ಬಹುದು. ಅಷ್ಟು ಮಾತ್ರ ನೀವು ಚಾಕಿ ಸ್ನಾಕ್ಸ್ ಆಗಿ ಕೂಡ ಇದನ್ನ ಯೂಸ್ ಮಾಡಬಹುದು. ಆ ನಂತರವಾಗಿ ಇದು ಉಣ್ಲಕ ಅಂತ ಇದೆ, ಜಾಕ್ ಫ್ರೂಟ್ ಉಣ್ಲಕ. ಇದನ್ನ ನೀವು ಊಟ ಮಾಡ್ಬೇಕಾದ್ರೆ ಸವಿಬಹುದು ಅಂತ ಹೇಳ್ತಾ ಇದ್ದಾರೆ. ಬಹಳ ಟೇಸ್ಟಿ ಆಗಿರುತ್ತಂತೆ ಇದು ಕೂಡ. ಜಾಕ್ ಫ್ರೂಟ್ ಉಣ್ಲಕ ಅಂದ್ರೆ ಉಂಡಿ ಲೆಕ್ಕ. ಇದು ಕೂಡ ಹಾಗೇನೆ ಜಾಕ್ ಫ್ರೂಟ್ ನ ಹಪ್ಪಳ ಇದು. ಇದನ್ನ ಸ್ನಾಕ್ಸ್ ಆಗಿ ಯೂಸ್ ಮಾಡಬಹುದು. ಇನ್ನು ಇದು ಸ್ವೀಟ್ ಪೊಟ್ಯಾಟೊ ಪಾಪಡ್ ಇದೆ. ಇದು ಬೇಕಾಗಿರೋದು ತುಂಬಾ ಸ್ಪೆಷಲ್ ಆಗಿರುವಂತಹ ಜಾಕ್ ಫ್ರೂಟ್ ನ ನನ್ ಕಟಾಯಿ. ಇದು ಜಾಕ್ ಫ್ರೂಟ್ ನ ನನ್ ಕಟಾಯಿ ಅಂತ. ಇದು ತುಂಬಾ ಸ್ವೀಟ್ ಆಗಿರುತ್ತಂತೆ, ಅಂದ್ರೆ ಪ್ಯೂರ್ ತುಪ್ಪದಿಂದ ಮಾಡಿರುವಂತಹ ಸ್ವೀಟ್ ಅಂತ ಹೇಳ್ತಾ ಇದ್ದಾರೆ. ಸೇಮ್ ಲೈಕ್ ಕುಕೀಸ್ ತರ ಪ್ಯೂರ್ ತುಪ್ಪದಿಂದ ಮಾಡಿರುವಂತಹ ಕುಕೀಸ್ ಇದು ಜಾಕ್ ಫ್ರೂಟ್ ನನ್ ಕಟಾಯಿ ಅಂತ. ಇದು ತುಂಬಾ ಸ್ಪೆಷಲ್, ಎಲ್ಲಿ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಂಜೀರ್ ಬಾರ್ ಇದೆ, ಅದೇ ರೀತಿಯಾಗಿ ಜಾಕ್ ಫ್ರೂಟ್ ಹಲ್ವಾ ಇದೆ, ಜಾಕ್ ಫ್ರೂಟ್ ನ ಸ್ವೀಟ್ ಪಾಪಡ್ ಇದೆ. ಇದು ತುಂಬಾ ಸ್ಪೆಷಲ್ ಆಗಿರುವಂತದ್ದು ಸ್ವೀಟ್ ಪಾಪಡ್ ಇದು. ಇನ್ನು ಬಿಟರ್ ಗಾರ್ಡ್ ಅವರ ಚಿಪ್ಸ್ ಇರುವಂತದ್ದು, ಕ್ರಿಪ್ಸಿ ಆಗಿರುವಂತದ್ದು. ಇದು ನೋಡಿ ಜಾಕ್ ಫ್ರೂಟ್ ನ ಚಿಪ್ಸ್ ಇದು ವ್ಯಾಕ್ಯೂಮ್ ಫ್ರೈ ಇದು. ಓಕೆ, ಇದು ನೋಡಿ ಜಾಕ್ ಫ್ರೂಟ್ ನ ವ್ಯಾಕ್ಯೂಮ್ ಫ್ರೈ ಇದು ತುಂಬಾ ಇಷ್ಟಪಡ್ತಾರೆ ಮಕ್ಕಳು, ಅಂತೂ ತುಂಬಾ ಇಷ್ಟಪಡ್ತಾರೆ ಇದನ್ನ. ಇನ್ನು ಜಾಕ್ ಫ್ರೂಟ್ ಪೌಡರ್ ಇದೆ, ಜಾಕ್ ಫ್ರೂಟ್ ಜಾಮ್ ಕೂಡ ಇದೆ. ಇದ್ರ ಬಗ್ಗೆ ಮಾತಾಡ್ಸೋಣ. ಈ ಒಂದು ಶಾಪ್ ನ ಮಾಲೀಕರಿದ್ದಾರೆ. ಸರ್, ಈ ಕಡೆ ಬನ್ನಿ ಸರ್. ನಿಮ್ಮ ಸ್ಟಾಲ್ಗೆ ಬಂದ್ವಿ. ಒಂದು ಕಡೆ ಹೋಳಿಗೆ ಇದೆ, ಇನ್ನೊಂದು ಕಡೆ ಪುಲ್ಕ ಇದೆ, ಇನ್ನೊಂದು ಕಡೆ ಕಬಾಬ್ ಇದೆ, ಹಪ್ಪಳ ಇದೆ. ಈ ತರ ವೆರೈಟಿ ಆಫ್ ಐಟಮ್ಸ್ ನಿಮ್ಮ ಒಂದು ಶಾಪ್ ಅಲ್ಲಿ ಇರುವಂತದ್ದು. ಸೊ ನೀವು ಎಲ್ಲಿಂದ ಬಂದಿರುವಂತದ್ದು? ಸೊ ಈ ಎಲ್ಲ ಐಟಮ್ ನ ವಿಶೇಷತೆ ಏನು ಸರ್? ನಾವು ಮೂಲತಃ ಪಾಣೆಮಂಗಳೂರಿಂದ ಬಂದದ್ದು. ನಮ್ದು ಅಲ್ಲಿ ಹಲಸಿನ ಅಂಗಡಿ ಅಂತಲೇ ಇದೆ. ಯಾವತ್ತು ಬಂದ್ರು 365 ಡೇಸ್ ಬಂದ್ರು ನಮ್ಮಲ್ಲಿ ಹಲಸು ಸಿಗ್ತದೆ ನಿಮಗೆ. ಹಾಗೆ ಹೈವೇ ಅಲ್ಲೇ ಇದೆ ಪಾಣೆಮಂಗಳೂರಿಗೆ ಹೋಗುವಲ್ಲಿ ಹಲಸಿನ ಅಂಗಡಿ ಅಂತ. ಮತ್ತೆ ನಾವು ಏನು ಮಾಡ್ತೇವೆ ಅಂದ್ರೆ ನಾವು ಕ್ವಾಲಿಟಿಗೆ ಸ್ವಲ್ಪ ಮಹತ್ವ ಕೊಡ್ತೇವೆ. ಮತ್ತು ನಾವು ಮನೆಯಲ್ಲಿ ಯಾವ ತರ ತಯಾರಿಸ್ತೇವೆ ಅದೇ ತರ ಇಲ್ಲಿ ತಯಾರಿಸಿ ಕೊಟ್ಟದ್ರಿಂದ ನಮಗೆ ಜನಗಳ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. ಯಾಕಂದ್ರೆ ಅವರು ಕೊಡುವ ಬೆಲೆಗೆ ಅವರಿಗೆ ಸಿಗುವ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಅಂತ ನಮ್ಗೆ ತುಂಬಾ ಜನ ಇಲ್ಲಿ ಹೇಳಿದ್ರು. ಯಾಕಂದ್ರೆ ನಮ್ಮ ಈಗ ಹೋಳಿಗೆ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಐಟಮ್ ಇರ್ಬೋದು, ನಾವು ಮಾರುವುದಕ್ಕೆ ಅಂತ ಮಾಡೋದಕ್ಕಿಂತ ಕ್ವಾಲಿಟಿ ಮೇಂಟೈನ್ ಮಾಡ್ತೇವೆ. ಪ್ಲಸ್ ಜನರ ಅಭಿಪ್ರಾಯ ಒಳ್ಳೇದು ಸಿಗ್ತದೆ ನಮಗೆ. ಯಾಕಂದ್ರೆ ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತೇವೆ. ನಮ್ಮ ಮನೆಯಲ್ಲಿ ಯಾವ ತರ ಮಾಡ್ತೇವೆ ಅದೇ ತರ ಮಾಡಿ ಜನರಿಗೆ ಕೊಡ್ತಾ ಇದ್ದೇವೆ. ನಮ್ದೊಂದು ರೀಸನೇಬಲ್ ರೇಟ್, ಒಂದು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇಟ್ಟಿದ್ದೇವೆ. ಆದ್ರಿಂದ ನಮ್ಗೊಂದು ಒಳ್ಳೆ ಡಿಮಾಂಡ್ ಇದೆ. ಸ್ಪೆಷಲ್ ಐಟಮ್ ಯಾವ್ದು? ಸ್ಪೆಷಲ್ ಅಂದ್ರೆ ನಮ್ದು ಇದೊಂದು ಜಾಕ್ ಫ್ರೂಟ್ ಇದು ಹಲ್ವಾ ಅಂತ ಮಾಡ್ತೇವೆ. ಇದು ನಾವು ಆರ್ಗ್ಯಾನಿಕ್ ಬೆಲ್ಲ ಮತ್ತೆ ತುಪ್ಪ, ಹಲಸಿನ ಹಣ್ಣು ಹಾಕಿ ಮಾಡ್ತೇವೆ. ಅಂದ್ರೆ ಹೆಚ್ಚಿನವರಿಗೆ ಕೆಲವರಿಗೆ ಇದು ಸಕ್ಕರೆ ಬೇಡ ಅಂತ ಹೇಳ್ತಾರೆ. ಆದ್ರಿಂದ ನಾವು ಆರ್ಗ್ಯಾನಿಕ್ ಬೆಲ್ಲವನ್ನ ಇದಕ್ಕೆ ಹಾಕಿಕೊಂಡು ಒಳ್ಳೆ ರೀತಿಯಲ್ಲಿ ಮಾಡ್ತೇವೆ. ಇದು ಒಂದು ನಾನ್ ಕಟಾಯಿ ಅಂತ. ಇದೆಲ್ಲ ಮುಂಚೆ ಮೈದಾದಿಂದ ಎಲ್ಲ ತಯಾರಿಸ್ತಿದ್ದೆವು. ಈಗ ನಾವು ಹಲಸಿನ ಬೀಜದ ಪೌಡರ್ದಿಂದ ಇದನ್ನು ಮಾಡ್ತೇವೆ. ಯಾಕಂದ್ರೆ ಮೈದಾ ಒಳ್ಳೇದಲ್ಲ ಅಂತ ಹೇಳಿ ಹಲಸಿನ ಬೀಜದ ಪೌಡರ್ ಹಾಕಿ, ಇದು ಪ್ಯೂರ್ ಗೀಯಿಂದ, ಯಾವುದೇ ಮಿಕ್ಸಿಂಗ್ ಇಲ್ಲ, ಒಳ್ಳೆ ಪ್ಯೂರ್ ಗೀಯಿಂದ ಈ ಐಟಮ್ ಅನ್ನು ನಾವು ತಯಾರಿಸ್ತಾ ಇದ್ದೇವೆ. ಯಾಕಂದ್ರೆ ಜನರಿಗೆ ಒಮ್ಮೆ ತಿಂದ್ರೆ ಅದು ಬಾಯಲ್ಲಿಟ್ಟರೆ ಮೆಲ್ಟ್ ಆಗ್ತದೆ, ಅಷ್ಟು ಒಳ್ಳೆ ರುಚಿ ಇರ್ತದೆ. ಯಾಕಂದ್ರೆ ನಾವು ಏನು ಅದಕ್ಕೆ ಮಿಕ್ಸ್ ಮಾಡ್ಲಿಲ್ಲ ಅಂತ ಅವರೇ ಆಗಿ ಹೇಳ್ತಾರೆ ತಿಂದುಕೊಂಡು. ಆ ತರ ಐಟಮ್ ಇದೆ. ಇದು ಕೂಡ ಇದೊಂದು ಒಳ್ಳೆ ಐಟಮ್. ಇದು ಶುಗರ್ನವರಿಗೆಲ್ಲ ಸ್ವಲ್ಪ ಇಫೆಕ್ಟಿವ್ ಅಂತ ಇದು ಆಗಿದೆ, ಫಾರ್ಲಿ ಡಯಾಬಿಟಿಕ್ ಅಂತ. ಇದೊಂದು 30 ಗ್ರಾಮ್ನಷ್ಟು ಬಿಸಿನೀರಿಗೆ ಹಾಕಿ ಕುಡಿಬೇಕು ಬೆಳಿಗ್ಗೆ ಮತ್ತೆ ರಾತ್ರಿ. ಒಂದು 18 ದಿವಸ ಕುಡಿದ್ರೆ ನಿಮ್ಗೆ ಅದರಲ್ಲಿ ವೇರಿಯೇಷನ್ ಗೊತ್ತಾಗ್ತದೆ ಡಯಾಬಿಟಿಸ್ ಇದೆಲ್ಲ. ಹೌದು, ಶುಗರ್ನವರಿಗೆ ಸ್ಪೆಷಲ್. ಅಂದ್ರೆ ಜಾಕ್ ಫ್ರೂಟ್ ಅಲ್ಲಿವರೆಗೆ ನಮ್ಗೆ ಒಳ್ಳೆಯ ಒಂದು ವಿಷಯ ಅಂತ ನಾವು ಹೇಳುದು. ಯಾಕಂದ್ರೆ ಜಾಕ್ ಫ್ರೂಟ್ ನಿಂದ ನಮ್ಮಲ್ಲಿರುವಂತಹ ಈ ಎಂತ ಹೇಳ್ತೇವೆ ನಾವು ಡಯಾಬಿಟಿಸ್ ಅಂತ ಕೆಟ್ಟ ಅಂಶಗಳನ್ನು ಸಹಿತ ಸರಿ ಮಾಡುವಂತ ಒಂದು ಅದರ ಕೆಪಾಸಿಟಿ ಇದೆ. ಆದ್ರಿಂದ ಹಲಸು ದೇಹಕ್ಕೆ ಒಳ್ಳೇದು ಅಂತ ನಾವು ಈ ಮೂಲಕ ತಿಳಿಸ್ಲಿಕ್ಕೆ ಒಂದು ಇಚ್ಛೆ ಪಡ್ತೇವೆ. ಇನ್ನು ಮಾವಿನಕಾಯಿಯ ಚರ್ಮುರಿ ಕೂಡ ಇದೆ. ಬಂದಂತವರು ಹೋಳಿಗೆ ಬುಳುಕ ಇಷ್ಟು ಮಾತ್ರ ಅಲ್ಲ, ಚರ್ಮುರಿಯನ್ನು ಕೂಡ ಸವಿಬಹುದು. ನೋಡ್ಬೋದು ಇಲ್ಲಿಗ ಈ ಒಂದು ಟೀಮ್ ಇದ್ದಾರೆ, ಅವರು ಈ ಒಂದು ಚರ್ಮುರಿಯನ್ನು ಸವಿತಾ ಇದ್ದಾರೆ, ಬಹಳ ಎಂಜಾಯ್ ಮಾಡ್ತಾ ಇದ್ದಾರೆ. ಒಂದು ಕಪ್ ಚರ್ಮುರಿ ತಗೊಂಡು 3 ಜನ ಸವಿತಾ ಇದ್ದಾರೆ, ಬಹಳ ಎಂಜಾಯ್ ಮಾಡ್ತಾ ಇದ್ದಾರೆ. ಹೇಗಿದೆ ನಮ್ಮ ಆಹಾರ ಮೇಳ? ಹೇಗಿದೆ? ಸೂಪರ್ ಆಗಿದೆ. ಸೂಪರ್ ಆಗಿದೆ. ಏನಾದ್ರು ತಿಂದ್ರಿ? ಚರ್ಮುರಿ ಐಸ್ ಕ್ರೀಮ್ ಎಲ್ಲ ತಿಂದೇವೆ. ಚೆನ್ನಾಗಿದೆ. ಒಳ್ಳೆ ಒಳ್ಳೆ ಐಟಮ್ ಎಲ್ಲ ಒಳ್ಳೆದಿತ್ತು. ಮ್ಯಾಂಗೋ ತಗೊಂಡೆ ಒಂದು 1.5 ಕೆಜಿ ತಗೊಂಡೆ. ಹೌದಾ? ಹಾ, ನಾಳೆ ಬರ್ಲಿಕ್ಕೆ ಉಂಟು. ನಾಳೆ ಮತ್ತೆ ಬರ್ಲಿಕ್ಕಿದ್ದೀರಾ? ಮನೆ ಕರ್ಕೊಂಡು ಹೋಗ್ಬೇಕು. ಓಕೆ ಓಕೆ. ನಾಳೆ ರಜೆ ಎಲ್ಲ ಎಂಜಾಯ್ ಮಾಡ್ಬೋದು.
ಇಲ್ಲೇ ಒಂದು enjoy ಮಾಡಿ. ಎಂಜಾಯ್ ಮಾಡಿ. ನೀವು ಇಷ್ಟು ದಿನ ಹ್ಯಾಂಗಿಯೋನ ಸಾಫ್ಟ್ ತಿಂದಿರ್ತೀರಾ, ಬಟ್ ಇಲ್ಲಿ ಬಂದಾಗ ಹಲಸಿನ ಮತ್ತು ವೆನಿಲಾ ಮಿಕ್ಸ್ ಆಗಿರುವಂತಹ ಸಾಫ್ಟಿಯನ್ನು ಸವಿಬಹುದು. ಅದರ ಒಂದು ಕೌಂಟರ್ ಕೂಡ ಇಲ್ಲಿದೆ. ಬಹಳ ಅದ್ಭುತವಾಗಿ ಟೇಸ್ಟ್ ಕೊಡುವಂತಹ ಹಲಸಿನ ಮತ್ತೆ ವೆನಿಲಾ ಫ್ಲೇವರ್ ಇರುವಂತಹ ಸಾಫ್ಟಿ ಇಲ್ಲಿ ನಿಮ್ಗೆ ಸಿಗುತ್ತೆ. ನೋಡ್ತಾ ಇರಬಹುದು ಅದು ಹೇಗೆ ಆ ಸಾಫ್ಟಿಯನ್ನ ಇಲ್ಲಿ ತಯಾರು ಮಾಡಿದ್ದಾರೆ ಎಲ್ಲ ಕೂಡ ನೋಡ್ತಾ ಇರಬಹುದು ನೀವು. ಬಹಳ ಅದ್ಭುತವಾಗಿರುವಂತಹ ಸಾಫ್ಟಿ ಇದು, ಹಲಸಿನ ಮತ್ತೆ ವೆನಿಲಾ ಫ್ಲೇವರ್ ಮಿಕ್ಸ್ ಇರುವಂತಹ ಕೂಲ್ ಸಾಫ್ಟಿ. ಇದು ನೋಡಿ ನಿಜ ಕೂಡ ಸಖತ್ತಾಗಿದೆ. ಹಲಸಿನ ಸಾಫ್ಟ್ ಇದು, ವೆನಿಲಾ ಮತ್ತೆ ಹಲಸಿನ ಹಣ್ಣು ಎರಡು ಕೂಡ ಮಿಕ್ಸ್ ಆಗಿ ಬಂದಿರುವಂತದ್ದು. ಒಂದು ಕಡೆ ವೆನಿಲಾ ತಿಂದಂಗಾಗುತ್ತೆ, ಇನ್ನೊಂದು ಕಡೆ ಹಲಸಿನ ಹಣ್ಣು ತಿಂದಂಗಾಗುತ್ತೆ, ಅಷ್ಟು ಸಖತ್ತಾಗಿದೆ. ಇದೀಗ ಈ ಎಲ್ಲ ಮೇಳದ ಆಯೋಜಕ ಆಗಿರುವಂತಹ ಟೀಮ್ ಉಬಾರ್ನ ರಾಕೇಶ್ ಇದ್ದಾರೆ, ಜೊತೆ ಮಾತಾಡೋಣ. ಸರ್, ಸೂಪರ್ ಆಗಿದೆ, ಸಖತ್ತಾಗಿದೆ. ಪ್ರತಿಯೊಬ್ರು ಕೂಡ ಇಲ್ಲಿ ಬರ್ಲೇಬೇಕು. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ರು ಬನ್ನಿ, ತಿನ್ನಿ, ಎಂಜಾಯ್ ಮಾಡಿ. ಸರ್, ಏನೆಲ್ಲ ಇದೆ ಅಂತ ನಾವು ತೋರಿಸ್ತಾ ಹೋದ್ವಿ. ಸೊ ನೀವೇ ಹೇಳ್ಬೇಕಾಗಿರೋದು, ಬೆಳ್ತಂಗಡಿದು ಫಸ್ಟ್ ಟೈಮ್ ಮಾಡ್ತಾ ಇರುವಂತದ್ದು, ಹೇಗಿದೆ ಜನಗಳ ರೆಸ್ಪಾನ್ಸ್? ಜನಗಳ ರೆಸ್ಪಾನ್ಸ್ ಅಂದ್ರೆ ಈಗ ಬರ್ತಾ ಇದ್ದಾರೆ, ಲೈಟ್ ಆಗಿ ಜನ ಬರ್ತಾ ಇದ್ದಾರೆ. ನಮ್ಗೆ ಜನಗಳ ಸಪೋರ್ಟ್ ಸಿಕ್ಕಿದಷ್ಟು ನಮ್ಗೆ ಒಂದು ಇಲ್ಲಿ ನೆಕ್ಸ್ಟ್ ಏನಾದ್ರೂ ವಿಶೇಷ ತರುವ ಅಂತ ನಮ್ಗೆ ಒಂದು ಮನಸ್ಸಿಗೆ ಆಗ್ತದೆ. ಯಾಕಂದ್ರೆ ನಾವೀಗ ಒಂದು 2 ಕಡೆಯಲ್ಲಿ ಸಕ್ಸಸ್ ಇವೆಂಟ್ ಮಾಡಿದ್ದೇವೆ. ಸುಳ್ಯ ಆಗಿದೆ, ಮತ್ತೆ ಈಗ ಉಪ್ಪಿನಂಗಡಿ ಕಳೆದ ವಾರ ಆಗಿದೆ. ಈಗ ಇದು 3rd ವೀಕ್ ನಾವು ಬೆಳ್ತಂಗಡಿಯಲ್ಲಿ ಮಾಡ್ತಾ ಇದ್ದೇವೆ. ನಮ್ಗೆ ಉಪ್ಪಿನಂಗಡಿ ಮತ್ತೆ ಸುಳ್ಯದಲ್ಲಿ ಹೇಗೆ ಜನರ ಸಪೋರ್ಟ್ ಸಿಕ್ಕಿದೆ, ಹಾಗೇನೆ ನಮ್ಗೆ ಬೆಳ್ತಂಗಡಿಯಲ್ಲಿ ಸಿಕ್ಕಿದ್ರೆ ಮುಂದೆ ಏನಾದ್ರೂ ವಿಶೇಷವನ್ನು ಬೆಳ್ತಂಗಡಿಗೆ ಒಂದು ತರುವಂತ ಪ್ಲಾನ್ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮಲ್ಲಿ ಇಲ್ಲಿ ಸ್ಪೆಷಲ್ ಆಗಿ ಹಲಸಿನ ಹೋಳಿಗೆ, ಹಲಸಿನ ಹಣ್ಣಿನ ಸಾಫ್ಟಿ, ಮತ್ತೆ ಹಲಸಿನ ವಿಧದ ಹಲಸಿನ ಖಾದ್ಯಗಳಿದೆ. ಮತ್ತೆ ಹಲಸಲ್ಲಿ ತುಂಬಾ ವೆರೈಟಿ ಹಲಸಿನ ಹಣ್ಣಿದೆ. ಮತ್ತೆ ಮಾವಿನ ಹಣ್ಣು, ತುಂಬಾ ವೆರೈಟಿ ಮಾವಿನ ಹಣ್ಣು, ಬೇರೆ ಬೇರೆ ಕಡೆಯಿಂದ ಬಂದಂತ ಮಾವಿನ ಹಣ್ಣಿದೆ. ಹಾಗೆ ಸ್ವದೇಶಿ ಐಟಮ್ ಇದೆ. ಅದು ಬಿಟ್ಟು ಮಕ್ಕಳಿಗೆ ಕಿಡ್ಸ್ ಝೋನ್ ಅಂತ ಮಾಡಿದ್ದೇವೆ ಸ್ಪೆಷಲ್ ಆಗಿ. ಇದೆಲ್ಲ ಮಾಲ್ ಅಲ್ಲಿ ಸಿಗುವಂತ ಇದು, ಇಲ್ಲಿ ಮಕ್ಕಳಿಗೆ ಎಂಜಾಯ್ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ವಿಶೇಷವಾಗಿ ಅಂದ್ರೆ ಫ್ಯಾನ್ಸಿ ಮತ್ತೆ A to Z ಏನೆಲ್ಲ ಬೇಕು ಜನರಿಗೆ ಅದೆಲ್ಲ ಇಲ್ಲಿ ಸಿಗ್ತದೆ. ಸೊ ಒಂದ್ ಕಡೆ ತಿನ್ಲೂಬಹುದು, ಇನ್ನೊಂದು ಕಡೆ ಏನ್ ಬೇಕಂತ ಪರ್ಚೇಸ್ ಕೂಡ ಮಾಡಬಹುದು. ಹೌದು. ಓಕೆ, ಸೊ ಬನ್ನಿ ಅಂತ ಹೇಳಿ ಜನಗಳಿಗೆ. ಎಲ್ಲರೂ ನಮ್ಗೆ ಸಪೋರ್ಟ್ ಕೊಡ್ಬೇಕಂತ ವಿನಂತಿಸ್ತಾ ಇದ್ದೇವೆ. ಹಾಗೆ ನಾಳೆ 26ನೇ ತಾರೀಕಿನಂದು ಸಾಯಂಕಾಲ 6 ಗಂಟೆಗೆ ಜನರಿಗೆ ವಿಶೇಷ ಆಕರ್ಷಣೆಯಾಗಿ ಕಿರಣ್ ಕುಮಾರ್ ಗಾನಸಿರಿ, ಖ್ಯಾತ ಗಾಯಕರು, ಇವರಿಂದ ಒಂದು ಆರ್ಕೆಸ್ಟ್ರಾ ನಡೀಲಿಕ್ಕಿದೆ. ಸಂಜೆ 6 ಗಂಟೆಯಿಂದ ಒಂದು 2-3 ಗಂಟೆ ಶೋ ನಡೀಲಿಕ್ಕಿದೆ ಸ್ಟೇಜ್ ಅಲ್ಲಿ. ಸೊ ಬಂದು ಎಂಜಾಯ್ ಮಾಡ್ಬೇಕು, ನಿಮ್ಮ ವೀಕೆಂಡ್ ನ ಎಂಜಾಯ್ ಮಾಡ್ಬೇಕು. ಎಸ್, ನೀವು ನೋಡ್ತಾ ಇದ್ದೀರಾ, ಎಲ್ಲ ಕೂಡ ಒಂದೇ ಸೂರಲ್ಲಿ ಸಿಗ್ತಾ ಇದೆ. ಒಂದು ಕಡೆ ಕೃಷಿ ಉತ್ಪನ್ನಗಳು, ಇನ್ನೊಂದು ಕಡೆ ಮನೆಗೆ ಬೇಕಾಗಿರೋ ಉತ್ಪನ್ನಗಳು, ಇನ್ನೊಂದು ಕಡೆ ವಸ್ತ್ರಗಳು, ಫ್ಯಾನ್ಸಿ ಐಟಮ್ಸ್ಗಳು, ಇನ್ನೊಂದು ಕಡೆ ಭರ್ಜರಿಯಾಗಿ ಹೊಟ್ಟೆ ತುಂಬ ತಿನ್ನುವಂತಹ ಹಲಸಿನ ಮಾವಿನ ಬೇರೆ ಬೇರೆ ಖಾದ್ಯಗಳು, ಜಿಲೇಬಿ, ಬಿಸಿ ಬಿಸಿ ಜಿಲೇಬಿ, ಬಿಸಿ ಬಿಸಿ ಹೋಳಿಗೆ, ಅದೇ ರೀತಿಯಾಗಿ ಬುಲ್ಕ ಎಲ್ಲ ಕೂಡ ಸಿಗ್ತಾ ಇದೆ. ಜೊತೆಗೆ ಕೂಲ್ ಆಗಿರುವಂತಹ ಐಸ್ ಕ್ರೀಮ್ ಕೂಡ ಒಂದೇ ಸೂರನ್ನು ಸಿಗ್ತಾ ಇದೆ. ಅದುವೇ ನಮ್ಮ ಬೆಳ್ತಂಗಡಿಯ SDM ಕಲಾ ಭವನದಲ್ಲಿ. ಸೊ ಇವತ್ತು, ನಾಳೆ ಮತ್ತೆ ಸೋಮವಾರದವರೆಗೆ ನಿಮ್ಗೋಸ್ಕರ ಕೃಷಿ ಮೇಳ, ಆಹಾರ ಮೇಳ ಮತ್ತೆ ಹಲಸು ಮತ್ತೆ ಮಾವು ಮೇಳ ಆಗ್ತಾ ಇದೆ. ಇನ್ನು ಆದಿತ್ಯವಾರ ವಿಶೇಷವಾಗಿ ಸಂಜೆ ಹೊತ್ತು ನಿಮ್ಗೋಸ್ಕರ ಆರ್ಕೆಸ್ಟ್ರಾ ಕೂಡ ಇದೆ. ನೀವು ನಿಮ್ಮ ಈ ಒಂದು ವೀಕೆಂಡ್ ಅನ್ನ ಇಲ್ಲಿ ಬಂದು ಒಂದು ಕಡೆ ಹೊಟ್ಟೆ ತುಂಬಾ ತಿಂತ, ಕಣ್ತುಂಬ ಒಂದು ಸಂಗೀತ ರಸದ ಅವತರವನ್ನು ನೋಡ್ತಾ ನೀವು ನಿಮ್ಮ ವೀಕೆಂಡ್ ಅನ್ನ ಕೂಡ ಕಳಿಬಹುದು. ಇನ್ನು ಮಕ್ಕಳಿಗೋಸ್ಕರ ವಿಶೇಷವಾಗಿ ಇಲ್ಲಿ ಟ್ರಾಂಪೋಲಿನ್ ಇದೆ. ನೀವು ಮಾಲ್ಗೆ ಹೋದ್ರೆ ಏನೆಲ್ಲ ಸಿಗುತ್ತೋ ಆಟ ಆಡುವಂತಹ ವಸ್ತುಗಳು ಅದೆಲ್ಲ ಕೂಡ ಇಲ್ಲಿ ಸಿಗ್ತಾ ಇದೆ. ಟ್ರಾಂಪೋಲಿನ್ ಇದೆ, ಬೇರೆ ಬೇರೆ ಒಂದು ವಾಹನದ ಮೂಲಕ ಹೋಗುವಂತಹ ಅಥವಾ ಕಿಡ್ಸ್ ಗಳು ಆಟ ಆಡುವಂತಹ ಎಲ್ಲ ಐಟಮ್ಸ್ ಗಳು ಕೂಡ ಇಲ್ಲಿ ಇದೆ. ಒಂದು ಕಡೆ ಬಿಸಿ ಬಿಸಿಯಾಗಿ ಹೋಳಿಗೆ ರೆಡಿ ಆದ್ರೆ, ಇನ್ನೊಂದು ಕಡೆ ಬಿಸಿ ಬಿಸಿಯಾಗಿ ಹಲಸಿನ ಜಿಲೇಬಿ ರೆಡಿ ಆಗ್ತಾ ಇದೆ. ಅದ್ಭುತವಾಗಿರುವಂತಹ ಬಿಸಿ ಬಿಸಿಯಾಗಿರುವಂತಹ ಹಲಸಿನ ಜಿಲೇಬಿ ನಿಮ್ಗೋಸ್ಕರ ಇಲ್ಲಿ ಕಾಯ್ತಾ ಇದೆ. ನೇರವಾಗಿ ಬನ್ನಿ, ನಿಮ್ಮ ಏನೇ ಒಂದು ಕೆಲಸದ ಒತ್ತಡ ಏನೇ ಇದ್ರೂ ಕೂಡ ಅದರ ಬದಿಗೆ ಹೊತ್ತು ನೇರವಾಗಿ ಬೆಳ್ತಂಗಡಿಯ SDM ಕಲಾಭವನಕ್ಕೆ ಬನ್ನಿ. ನಿಮ್ಗೋಸ್ಕರ ಇವರು ಬಿಸಿ ಬಿಸಿಯಾಗಿರುವಂತಹ ಹಲಸಿನ ಜಿಲೇಬಿ ಮಾಡಿ ಕೊಡ್ತಾ ಇದ್ದಾರೆ. ತಿಂತಾ ಇರಿ, ಸವಿತಾ ಇರಿ. ನಿಜ ಕೂಡ ಅದ್ಭುತವಾಗಿರುವಂತಹ ಟೇಸ್ಟ್ ಇದು. ಬಾಯಲ್ಲಿ ಇಟ್ರೆ ಹಾಗೇನೆ ಮೆಲ್ಟ್ ಆಗುತ್ತೆ. ನಂಗೆ ಹಲ್ಲು ನೋವು, ಹಲ್ಲಿಲ್ಲ ಅಂತ ಯಾವುದೇ ಟೆನ್ಷನ್ ಬೇಡ. ನೀವು ಜಸ್ಟ್ ಇದನ್ನ ಬಾಯಲ್ಲಿ ಇಟ್ರೆ ಸಾಕು, ಅದೇ ಮೆಲ್ಟ್ ಆಗಿ ನಿಮ್ಮ ಹೊಟ್ಟೆಯೊಳಗೆ ಸೇರುತ್ತೆ. ಅಜ್ಜ ಬಿಸಿ ಬಿಸಿಯಾಗಿ ಜಿಲೇಬಿ ಬಿಡ್ತಾ ಇದ್ದಾರೆ, ಜೊತೆ ಮಾತಾಡೋಣ. ಸರ್, ಒಲ್ಪದಾರು ಎಲ್ಲಿಯವರು? ಎಷ್ಟು ವರ್ಷ ಸರ್? 50 ವರ್ಷ ಸರ್ವಿಸ್ ನಿಮ್ಗೆ? 50 ವರ್ಷದಿಂದ ಜಿಲೇಬಿ ಬಿಡ್ತಾ ಇದ್ದೀರಾ? ಅದೇ ಉದ್ಯೋಗ ಮಾಡ್ತಾ ಇದ್ದೀರಾ? ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ ಸರ್? ಎಲ್ಲ ಕಡೆಗೆ ಹಬ್ಬ ಜಾತ್ರೆ ಬೀದಿ ಓಕೆ, ಬನ್ನಿ ಸರ್.
ಎಲ್ಲ ಕಡೆ ಬೀದಿ ವ್ಯಾಪಾರ ಇದು ಸಣ್ಣ ಸಣ್ಣ ವ್ಯಾಪಾರ ಎಲ್ಲ ಮಾಡ್ತೇವೆ. ಇವರು ಈಗ ಆಗುದಿಲ್ಲ, ಆದ್ರೂ ನಮ್ಮೊಟ್ಟಿಗೆ ಬರ್ತಾರೆ. ನಮ್ಮ ಸಂಬಂಧಿಕರೇ ಅವರು. ತುಂಬಾ ವರ್ಷದಿಂದ ಸರ್ವಿಸ್ ಜಿಲೇಬಿಯಲ್ಲಿ. ಜಿಲೇಬಿ ಒಂದು ಜಿಲೇಬಿ ಸಹ ಮೆದು ಆಗ್ಲಿಕ್ಕಿಲ್ಲ, ಕಡಕ್ಕಿರ್ಬೇಕು. ಗಿರಾಕಿ ಎಷ್ಟು ಗಡ್ಬಿಡಿ ಮಾಡಿದ್ರು ಅವ್ರು ಗಡ್ಬಿಡಿ ಮಾಡೋದಿಲ್ಲ. ಅಜ್ಜನ ಸಿಸ್ಟಮಿಟಿಯಲ್ಲೇ ಮಾಡೋದು. ಪರ್ಫೆಕ್ಟ್ ಆಗಿ ಬರ್ಬೇಕು. ಅದು ಗಡ್ಬಿಡಿ ಮಾಡಿ ಹಸಿ ಗಿಸಿ ಎಲ್ಲ ತೆಗೆದೆಲ್ಲ ಕೊಡ್ತಾರೆ. ಬೇಕಿದ್ರೆ ನಿಲ್ಬೇಕು, ಅವರು ಮಾಡೋ ಕ್ರಮದಲ್ಲೇ ಮಾಡು. ಮತ್ತೆ ಯಾವತ್ತು ಖಡಕ್ ಆಗಿ ಇರ್ತದೆ ಅವ್ರು ಮಾಡೋದು ಐಟಮ್. ಅದೇ ತಿಂತಾ ಇದ್ರೆ ಅದೇ ನೀರಾಗಿ ಹೋಗುತ್ತೆ. ಅವ್ರದ್ದು ಎಲ್ಲ ಐಟಮ್ ಖಡಕ್ ಆಗಿರ್ತದೆ. ಜಿಲೇಬಿ ಅಷ್ಟೇ, ಒಂದು 3 ದಿವಸ ಇಟ್ಟರು ಹಾಳಾಗುದಿಲ್ಲ. ಹೆಸರು ಕೂಡ ಇದೆ, ಶ್ರೀ ಸುಬ್ರಹ್ಮಣ್ಯ ಸ್ವೀಟ್ಸ್ ಗುಡ್ಡಮ್ಮಾಡಿ ಶ್ರೀ ಸುಬ್ರಹ್ಮಣ್ಯ ಸ್ವೀಟ್ಸ್ ಗುಡ್ಡಮ್ಮಾಡಿ ಕುಂದಾಪುರ ಹಲಸಿನ ಹಣ್ಣಿನ ಜಿಲೇಬಿ. ಇದುವೇ ಇಲ್ಲಿನ ಸ್ಪೆಷಾಲಿಟಿ. ಆಗ್ಲೇ ಹೇಳಿದ್ರು, ಅವ್ರು ಮಾಡುವಂತಹ ಜಿಲೇಬಿ ಅಷ್ಟು ಪರ್ಫೆಕ್ಟ್ ಆಗಿರುತ್ತೆ. ಸೊ ಎಲ್ಲ ಕೂಡ ಖಡಕ್ ಆಗಿರ್ಬೇಕು. ಯಾರು ಅರ್ಜೆಂಟ್ ಮಾಡಿದ್ರು ಕೂಡ ಅವರು ಅದನ್ನ ಕೊಡೋದಿಲ್ಲ. ಅದು ಹೇಗೆ ಬರ್ಬೇಕು ಹಾಗೆ ಬರ್ಬೇಕು ಅಂತ ಅವ್ರು ಹೇಳ್ತಾ ಇರುವಂತದ್ದು. ಹಾಗಾಗಿ ನೀವು ಇಲ್ಲಿ ಬಂದು ಈ ಅದ್ಭುತವಾಗಿರುವಂತಹ ಹಲಸಿನ ಹಣ್ಣಿನ ಜಿಲೇಬಿಯನ್ನ ಸವಿಬಹುದು. ಇನ್ನು ಜಸ್ಟ್ ಈ ವಿಡಿಯೋ ನೋಡ್ತಾ ಟೈಮ್ ವೇಸ್ಟ್ ಮಾಡಬೇಡಿ. ನೇರವಾಗಿ ಬೆಳ್ತಂಗಡಿಯ SDM ಕಲಾಭವನಕ್ಕೆ ಬನ್ನಿ. ಸೋಮವಾರ 29 ತಾರೀಕುವರೆಗೆ ನಿಮ್ಗೋಸ್ಕರ ಸುದ್ದಿ ಅರಿವು ಕೇಂದ್ರ ಇವರ ಸಹಯೋಗದಲ್ಲಿ ಟೀಮ್ ಉಬರ್ ಇವರು ಪ್ರಸ್ತುತಪಡಿಸಿರುವಂತಹ ಆಹಾರ ಮೇಳ, ಕೃಷಿ ಮೇಳ, ಮಾವು ಹಾಗೂ ಹಲಸು ಮೇಳಕ್ಕೆ ಬನ್ನಿ. ಭರ್ಜರಿಯಾಗಿ ತಿನ್ನಿ, ಎಂಜಾಯ್ ಮಾಡಿ. ನಿಮ್ಗೆ ಬೇಕಾಗಿರುವಂತಹ ಎಲ್ಲ ಐಟಮ್ ನ ಪರ್ಚೇಸ್ ಮಾಡಿ ಎಂಜಾಯ್ ಮಾಡಿದ ಹೇಳ್ತಾ ಕ್ಯಾಮರಾ ಪರ್ಸನ್ ವನೀಶ್ ಹಾಗೂ ನಯನ ಪ್ರಸಾದ್ ಜೊತೆಗೆ ಶ್ರೇಯಸ್ ಶೆಟ್ಟಿ.